ಆದರೆ ಯಕ್ಷಗಾನ ರಂಗದ ಯಕ್ಷ ಭೀಷ್ಮರು ಬಲಿಪ ನಾರಾಯಣ ಭಾಗವತರಿಗೆ ನಮ್ಮ ದೇಶದ ಪ್ರಧಾನಿ ಇವತ್ತೊಂದು ಲೇಖನವನ್ನು ಕಳಿಸಿದ್ರಲ್ಲ, ಇದಕ್ಕಿಂತ ದೊಡ್ಡ ಸೌಭಾಗ್ಯ ನಮಗೆ ಯಕ್ಷಗಾನಕ್ಕೆ ಏನ್ ಬೇಕು ಹೇಳಿ. ಇದು ಆಗಬೇಕಾದ್ರೆ ಯಾರೇ ನಾಯಕರಾಗಿ ಬರಲಿ, ಇಂಥ ನಾಯಕರು ಒಂದು ಸಾಮಾನ್ಯ ಪುರುಷನನ್ನು ಕೂಡ ಸಾಮಾನ್ಯ ಬಲಿಪನಾರಾಯಣ ಭಾಗವತರು ಸಾಮಾನ್ಯರಂತ ಹೇಳಿದ್ದಲ್ಲ ನಾನು. ಯಕ್ಷಗಾನ ಅದಕ್ಕಿಂತ ದೊಡ್ಡದಿಲ್ಲ ನಮಗೆ. ಅಂಥವರನ್ನು ಗುರುತಿಸುವಂತಹ ಕಾರ್ಯವನ್ನು ನಮ್ಮ ಪ್ರಧಾನಿಗಳು ಮಾಡಿದರು. ಇನ್ನಷ್ಟು ಜನನಾಯಕರು ಅದನ್ನು ಯಾವುದೇ ಪಕ್ಷ ಇರಲಿ, ನಾನು ಖಂಡಿತವಾಗಿ ಪಕ್ಷ ವಹಿಸಿ ಮಾತಾಡ್ತಾ ಇಲ್ಲ, ನರೇಂದ್ರ ಮೋದಿಯವರು ಮಾಡಿದಂತಹ ಇವತ್ತು ಆ ಕಾರ್ಯವನ್ನು ಮಾತ್ರ ನಾನು ಶ್ಲಾಘಿಸ್ತಾ ಇದ್ದೇನೆ. ಇದು ನಮ್ಮ ದೇಶದಲ್ಲಿ ನಡೆಯಬೇಕಾದ್ದು, ನಾವು ಅದನ್ನು ಮಾಡಬೇಕಾದ್ದು. ನಮ್ಮ ಎಲ್ಲ ಯಕ್ಷಗಾನದ ಕಲಾವಿದರ ಪರವಾಗಿ ನಾನೊಬ್ಬ ಸಾಮಾನ್ಯ ಕಲಾವಿದನಾಗಿದ್ದುಕೊಂಡು ನಾನು ಬಲಿಪ ನಾರಾಯಣ ಭಾಗವತರಿಗೆ ಶ್ರದ್ಧಾಂಜಲಿ ಅರ್ಪಿಸುವುದರ ಜೊತೆಗೆ ನಮ್ಮ ದೇಶದ ಪ್ರಧಾನಿಗಳಿಗೆ ವಂದನೆಗಳನ್ನು ಈ ಮೂಲಕ ಅರ್ಪಿಸ್ತಾ ಇದ್ದೇನೆ. ನಿಮ್ಮೆಲ್ಲರ ಆಶೀರ್ವಾದ ಯಕ್ಷಗಾನದ ರಂಗಕ್ಕೆ ಇರಲಿ. ಬಲಿಪರು ಯಾವತ್ತೂ ಈ ಯಕ್ಷಗಾನ ಎಲ್ಲಿವರೆಗೆ ಶಾಶ್ವತವೋ, ನಮ್ಮಲ್ಲಿ ಪಾರ್ತಿ ಸುಬ್ಬ ಯಾವ ರೀತಿ ಯಕ್ಷಗಾನ ಪ್ರಸಂಗಗಳನ್ನು ಕೊಟ್ಟು ಜನಮಾನಸದಲ್ಲಿ ಈಗಲೂ 500 ವರ್ಷ ಕಳೆದ್ರೂ ಈ ರಂಗದಲ್ಲಿ ಈಗಲೂ ಜೀವಂತವಾಗಿದ್ದಾರೋ, ಹಾಗೆ ಬಲಿಪ ನಾರಾಯಣ ಭಾಗವತರು ಇನ್ನು 1000 ವರ್ಷ ಹೋದ್ರೂ ಕೂಡ ಈ ರಂಗದಲ್ಲಿ ಶಾಶ್ವತವಾಗಿ ಇರ್ತಾರೆ ಅಂತ ಹೇಳುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ.